ಭಾರತ್ ಸ್ಕೌಟ್ ಗೈಡ್ ದಕ್ಷಿಣ ಕನ್ನಡ ಜಿಲ್ಲಾ ಸಂಸ್ಥೆ ಉಳ್ಳಾಳದ ಸ್ಥಳೀಯ ಸಂಸ್ಥೆದ ನಿರಳ್ಳು ಹಜರತ್ ಸೈಯದ್ ಮದನಿ ವಿದ್ಯಾಸಂಸ್ಥೆದ ಒಟ್ಟು ಸೇರಿಗೇಡು ಹಜರತ್ ಸೈಯದ್ ಮದನಿ ಶಾಲೆಡ್ ನಡತಿನ ಜಿಲ್ಲಾ ಮಟ್ಟದ ಸ್ಕೌಟ್ಸ್ ಗೈಡ್ಸ್ ಮೇಳಗೆ ಶಾಸಕರು ಶ್ರೀ ಯುಟಿ ಖಾದರ್ ಶುಕ್ರವಾರ ಚಾಲನೆ ಕೊರಿಯರು. ಭಾರತ್ ಸ್ಕೌಟ್ ಗೈಡ್ಸ್ ದಕ್ಷಿಣ ಕನ್ನಡ ಜಿಲ್ಲಾ ಸಂಸ್ಥೆ ಉಳ್ಳಾಲ ಸ್ಥಳೀಯ ಸಂಸ್ಥೆದ ನಿರಳ್ಳು ಹಜರತ್ ಸೈಯದ್ ಮದನಿ ವಿದ್ಯಾಸಂಸ್ಥೆದ ಒಟ್ಟು ಸೇರಿಗೇಡು ಹಜರತ್ ಸೈಯದ್ ಮದನಿ ಶಾಲೆಡ್ ಶುಕ್ರವಾರ ನಡತಿನ ಜಿಲ್ಲಾ ಮಟ್ಟದ ಸ್ಕೌಟ್ ಗೈಡ್ಸ್ ಮೇಳಗೆ ಶಾಸಕರು ಶ್ರೀ ಯುಟಿ ಖಾದರ್ ಚಾಲನೆ ಕೊರಿಯರು. ತಾಳ್ಮೆ ವ್ಯಕ್ತಿತ್ವ ಪ್ರೀತಿನ ನಮ್ಮ ತೆರೆಯೊಂಡ ನೆಮ್ಮದಿಡು ಬದುಕೆರೆ ಸಾಧ್ಯ ಉಂಡು ಅವಕ್ಕೆ ಸ್ಕೌಟ್ಸ್ ತರಬೇತಿ ಭದ್ರ ಬುನಾದಿ ಆಪನ್ ಪಂಡದ ಶ್ರೀ ಯುಟಿ ಖಾದರ್ ತೆರಿಪಾಯರು. ಬಯಸ್ತೇನೆ ನಿಮ್ಮ ನಾಯಕತ್ವ ಹೇಗಿರಬೇಕಂತ ಹೇಳಿದ್ರೆ ಎಲ್ಲರನ್ನು ಜೊತೆಗೂಡಿಸಿಕೊಂಡು ಮುಂದೆ ತಗೊಂಡು ಹೋಗುವಂಥ ನಾಯಕತ್ವ ಅದು ನಿಮ್ಮ ಒಂದು ಲೀಡರ್ಶಿಪ್ ಆಗಿ ಬರಬೇಕು. ಒಬ್ಬನ್ನು ದ್ವೇಷ ಮಾಡಿ ಒಬ್ಬನ್ನು ದೂರ ಮಾಡಿ ವಿಭಾಗ ಮಾಡಿ ನಾಯಕತ್ವ ಅದು ಯಾರಿಗೂ ಆಗ್ತದೆ, ಸಣ್ಣ ಮಕ್ಕಳಿಗೆ ಕೂಡ ತಗೊಂಡು ಹೋಗಲಿಕ್ಕೆ ಸಾಧ್ಯ. ಎಲ್ಲರನ್ನು ಸಹಿಸಿಕೊಂಡು ಎಲ್ಲರನ್ನು ಸೇರಿಸಿಕೊಂಡು ಎಲ್ಲರ ಜೊತೆ ಇದ್ದುಕೊಂಡು ಎಲ್ಲರನ್ನು ವಿಚಾರ ಮಾಡಿಕೊಂಡು ನೀವೆಲ್ಲರ ಮುಂದೆ ತೆಕ್ಕೊಂಡು ಹೋಗ್ತಿರಲ್ಲ, ಅದು ನಿಜವಾದ ನಾಯಕತ್ವ. ಆ ನಾಯಕತ್ವ ನೀವು ಪ್ರತಿಯೊಬ್ಬರು ಕೂಡ ಮೈಗೂಡಿಸಿಕೊಂಡು ಬರಬೇಕು. ಅಂಥ ಲೀಡರ್ಶಿಪ್ ನಿಮಗೆ ಬಂದು ನೀವು ಸಮಾಜ ಅತ್ಯಂತ ದೊಡ್ಡ ಸ್ಥಾನಕ್ಕೆ ಹೋಗುವಂಥ ವಿಚಾರ ಇವತ್ತು ಆಗಬೇಕಂತ ಹೇಳಿಕೊಳ್ತಾ, ಬಹುಶಃ ಇವತ್ತು ಸ್ಕೌಟ್ ಮತ್ತು ಗೈಡ್ಸ್ನಲ್ಲಿ ಬೇರೆ ಬೇರೆ ಕಾರ್ಯಕ್ರಮದ ಸಂದರ್ಭದಲ್ಲಿ ಎಲ್ಲರೂ ಸಕ್ರಿಯವಾಗಿ ಭಾಗವಹಿಸಿ ಅಂತ ಹೇಳಿ ತ್ಯಾಗ ಮಾಸ್ಟರ್ ಅವರಿಗೂ ನಮಗೆಲ್ಲರಿಗೂ ನನ್ನ ವಿಶೇಷವಾದ ಸಲ್ಲಿಸಿ ನಮ್ಮ ಶ್ರೀ ಚೀರ್ಮ ಭಗವತಿ ಕ್ಷೇತ್ರದ ಅಧ್ಯಕ್ಷರು ಶ್ರೀ ಚಂದ್ರಹಾಸ್ ಉಳ್ಳಾಲ್ ಪಾತಿರಂದು ನಮ್ಮ ಮನಸ್ಸನ್ನು ಕಟ್ಟಣ ಬೇಲೆ ಬೊಕ್ಕ ಮನಸ್ಸನ್ನು ಗಟ್ಟಿ ಮಲ್ಪನ ಬೇಲೆ ಈ ಶಿಬಿರಡು ನಡಪಣ ಪಂಡ ತೆರಿಪಾಯರು. ಆ ಮಕ್ಕಳಿಗೆ ಆತ್ಮವಿಶ್ವಾಸ ಹುಟ್ಟುತ್ತದೆ. ಒಬ್ಬ ವಿದ್ಯಾರ್ಥಿ ಆತ್ಮವಿಶ್ವಾಸ ಇದ್ದರೆ ಮಾತ್ರ ಜೀವನದಲ್ಲಿ ಮುಂದೆ ಬರಲಿಕ್ಕೆ ಸಾಧ್ಯ ಇದೆ. ನಾನು ಆತ್ಮವಿಶ್ವಾಸ ಅಂದರೆ ನಾನು ಜೀವನದಲ್ಲಿ ಏನಾಗಬೇಕು ಅದನ್ನೇ ಇಟ್ಟುಕೊಂಡು ಮುಂದೆ ನಡೆದಾಗ ಮಾತ್ರ ತಾನು ಜೀವನದಲ್ಲಿ ಮುಂದೆ ಬರ್ಬೋದು, ಸಮಾಜದಲ್ಲಿ ಒಂದು ಒಳ್ಳೆಯ ವ್ಯಕ್ತಿಯಲ್ಲಾಗಿ ಪರಿವರ್ತನೆ ಆಗಲಿಕ್ಕೆ ಸಾಧ್ಯ ಇದೆ. ಈಗ ಮಾನ್ಯ ಸಚಿವರು ಹೇಳಿದರು, ಇಂಥ ಎಲ್ಲ ಕಾರ್ಯಕ್ರಮಗಳು ಇದು ವಿದ್ಯಾರ್ಥಿಗಳನ್ನು, ವಿದ್ಯಾರ್ಥಿಗಳ ಮನಸ್ಸುಗಳನ್ನು, ವಿದ್ಯಾರ್ಥಿಗಳ ಹೃದಯಗಳನ್ನು ಒಟ್ಟಿಗೆ ಸೇರಿಸುವಂತಹ ಬೆಸೆಯುವಂಥ ಒಂದು ಕಾರ್ಯಕ್ರಮ. ತನ್ನ ಜೀವನದಲ್ಲಿ ನಾನೇನಾಗಬೇಕು, ನಾನೇನು ಮಾಡಬೇಕಾದ್ರೆ ನನ್ನ ಮನಸ್ಸು ಗಟ್ಟಿಯಾಗಿರ್ಬೇಕು. ಸಮ್ಮೇಳನಕ್ಕೆ ಸಹಕಾರ ಕೊರ್ನ ಎಚ್.ಕೆ. ಖಾದರ್ರೇನು ಈ ಪೊರ್ತು ಮಾನಾದಿಗೆ ಮಂತೇರು. ಗೌರವಿಸಬೇಕು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ನಮ್ಮ ಮಕ್ಕಳು ನಮ್ಮ ಊಟಕ್ಕೆ ಬೇಕಾದ ಎಲ್ಲ ಆಹಾರ ಸಾಮಗ್ರಿಗಳನ್ನು ಕೊಡುಗೆಯಾಗಿ ಇವತ್ತು ನೀಡಿದವರು ಭಾರತ್ ಪ್ರೌಢಶಾಲೆಯಲ್ಲಿ ವಿಭಾಗ ಮಟ್ಟದ ಮೈಸೂರು ವಿಭಾಗ ಮಟ್ಟದ ಹ್ಯಾಂಡ್ಬಾಲ್ ಸ್ಪರ್ಧೆ ಆಗಿರುವಾಗ ಅಲ್ಲಿ ಕೂಡ ಕೊಡುಗೆ ದಾನಿಗಳಾಗಿ ಈ ಕ್ಷೇತ್ರದಲ್ಲಿ ನಡೆದಂತಹ ಹಲವಾರು ಕಾರ್ಯಕ್ರಮಗಳಿಗೆ ಕೊಡುಗೆ ದಾನಿಗಳಾಗಿ ಭಾರತ್ ಸ್ಕೌಟ್ ಗೈಡ್ಸ್ ದಕ್ಷಿಣ ಕನ್ನಡ ಜಿಲ್ಲಾ ಸಂಸ್ಥೆದ ಮುಖ್ಯ ಆಯುಕ್ತರು ಡಾಕ್ಟರ್ ಎನ್.ಜಿ. ಮೋಹನ್ ಗುರುಕಾರ್ಯನಿರ್ವಹಿಸುತ್ತಿದ್ದರು. ಸಾರ್ವಜನಿಕ ಶಿಕ್ಷಣ ಇಲಾಖೆದ ಉಪನಿರ್ದೇಶಕರು ಮಲ್ಲೇಸ್ವಾಮಿ, ದಕ್ಷಿಣ ವಲಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಡಾಕ್ಟರ್ ಪ್ರಶಾಂತ್ ಕುಮಾರ್, ಸೈಯದ್ ಮದನಿ ಚಾರಿಟಬಲ್ ಟ್ರಸ್ಟ್ ಉಪಾಧ್ಯಕ್ಷರು ಮುಸ್ತಾಫಾ ಅಬ್ದುಲ್ಲಾ, ಯುಕೆ ಇಬ್ರಾಹಿಂ, ಆಡಳಿತಾಧಿಕಾರಿ ಅಬ್ದುಲ್ ಲತೀಫ್, ನಗರಸಭಾ ಪೌರಾಯುಕ್ತರು ಶ್ರೀ ರಾಯಪ್ಪ, ಸ್ಕೌಟ್ಸ್ ಆಯುಕ್ತರು ಶ್ರೀ ರಾಮಶೇಷ ಶೆಟ್ಟಿ, ವ್ಯವಸ್ಥಾಪಕರು ಶ್ರೀ ಭಾಸ್ಕರ್, ಸ್ಥಳೀಯ ಸಂಸ್ಥೆಯ ಅಧ್ಯಕ್ಷರು ಶ್ರೀ ಎಂ.ಜಿ. ಕಜೆ, ಹಜರತ್ ಸೈಯದ್ ಮದನಿ ಶಾಲೆದ ಮುಖ್ಯಸ್ಥರು ಇಮ್ತಿಯಾಜ್, ಇಂಚಿತಿ ಪ್ರಮುಖರು ಪಾಲ್ಪಡೆದಿದ್ದರು. ಸ್ಕೌಟ್ಸ್ ಶಿಕ್ಷಕರು ಶ್ರೀ ತ್ಯಾಗಂ ಹರೇಕಳ ಸಭೆ ನೆತ್ಕೊಂಡರು. ಶಿಬಿರದ ನಾಯಕರು ಶ್ರೀ ಉದಯ್ ಕುಮಾರ್ ರೈ ಶಿಬಿರದ ಬಗ್ಗೆ ವರದಿನ ಮಂಡಿಸಾಯರು. ಶ್ರೀಮತಿ ಜಯವಂತಿ ಸೋನ್ಸ್ ಸೊಲ್ಮೆ ಸಂದಾಯರು. ಪ್ರತೀಕ್ ಸಭೆ ಸುಧಾರಿಕೆ ಮಲ್ತೇರು.